ಹುಷಾರ್ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಎಲ್ಲ ತಾಯಂದ್ರಿಗೂ ಕೂಡ ಮದರ್ಸ್ ಡೇಯ ಶುಭಾಶಯಗಳು. ಇವತ್ತು ಒಂದು ದಿನ ಅಷ್ಟೇ ನಮ್ಗೆ ಇದನ್ನೊಂದು ಸೆಲೆಬ್ರೇಟ್ ಮಾಡೋದಿಕ್ಕೆ. ಬಟ್ ನಮ್ಮ ಅಮ್ಮಂದ್ರು ಕೊಟ್ಟಿರೋ ಒಂದು ಪ್ರೀತಿಗೆ ಅಥವಾ ಅವ್ರು ಮಾಡಿರೋ ತ್ಯಾಗಕ್ಕೆ ನಾವು ಅವರಿಗೆ ಎಷ್ಟೇ ಏನೇ ಮಾಡಿದ್ರು ಕೂಡ, ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಅದು ತುಂಬಾನೇ ಕಡಿಮೆ. ನಮ್ಮ ಅಮ್ಮಂದ್ರು ನಮ್ಮನ್ನ ತುಂಬಾನೇ ಒಂದು ಕಷ್ಟಪಟ್ಟು ಸಾಕ್ತಾರೆ, ತುಂಬಾನೇ ಸ್ಯಾಕ್ರಿಫೈಸಸ್ ಅನ್ನ ಮಾಡ್ತಾರೆ. ಯಾವುದೇ ವಿಷಯ ಇರ್ಬೋದು, ತನ್ನ ಬಗ್ಗೆ ಎಣಿಸೋಕ್ಕಿಂತ ಮೊದಲು ಅವರು ಮಕ್ಕಳ ಬಗ್ಗೆ ಎಣಿಸ್ತಾರೆ. ಬಟ್ ನಾವು ಯಾವಾಗ್ಲೂ ಅಮ್ಮಂದ್ರಿಗೆ ಅಥವಾ ಅಮ್ಮ ಅಪ್ಪನಿಗೆ ಥ್ಯಾಂಕ್ಸ್ ಹೇಳೋದು ತುಂಬಾನೇ ಕಡಿಮೆ, ತುಂಬಾನೇ ಅಪರೂಪ ನಾವು ಥ್ಯಾಂಕ್ಸ್ ಹೇಳೋದು ಅವರಿಗೆ. ಬಟ್ ಈ ದಿನ ನಾನು ನನ್ನ ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಅಥವಾ ನನ್ನ ಅತ್ತೆ ಇರ್ಬೋದು, ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೇನೆ. ಇದೊಂದು ಅವರಿಗೆ ಸರ್ಪ್ರೈಸ್ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಅಮ್ಮ ಹಾಗೆ ಅಪ್ಪ ಇಬ್ಬರಿಗೂ ಕೂಡ ನಾನು ಒಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೇನೆ. ನನ್ನನ್ನು ತುಂಬಾನೇ ಪ್ರೀತಿಯಿಂದ ಸಾಕಿ, ತುಂಬಾನೇ ನೀವು ಕಷ್ಟಪಟ್ಟು ದುಡ್ದು ನನಗೊಂದು ಒಳ್ಳೆ ಎಜುಕೇಶನ್ ಅನ್ನ ಕೊಟ್ಟು ನನಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ, ಇಷ್ಟೊಂದು ಪ್ರೀತಿ ಕೊಟ್ಟದಕ್ಕೆ ತುಂಬಾ ತುಂಬಾ ತುಂಬಾನೇ ಥ್ಯಾಂಕ್ಸ್. ಅದೇ ರೀತಿ ನಾನು ಮದುವೆಯಾಗಿ ಬಂದ ನಂತರ ನನಗೆ ನನ್ನ ಗಂಡನ ಮನೆಯಲ್ಲಿ ಇರ್ಬೋದು ತುಂಬಾನೇ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ನನ್ನನ್ನು ಯಾವಾಗ್ಲೂ ನನಗೆ ಸೊಸೆ ಅಂತ ನನಗೆ ಯಾವಾಗ್ಲೂ ಫೀಲ್ ಆಗ್ಲೇ ಇಲ್ಲ, ಮಗಳಾಗೆ ನೋಡ್ಕೊಂಡಿದ್ದಾರೆ. ಅದೇ ರೀತಿ ಪ್ರೀತಿ ಕೊಟ್ಟಿದ್ದಾರೆ ಅಮ್ಮ. ಅದು ನನಗೆ ಹುಷಾರಿಲ್ದಿದ್ದಾಗ ಇರ್ಬೋದು, ಅಥವಾ ನನಗೆ ಯಾವುದೇ ಒಂದು ಸಪೋರ್ಟ್ ಬೇಕಿದ್ದಾಗಿರ್ಬೋದು, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನು ಇನ್ನೊಬ್ಬರ ಬಗ್ಗೆ ಹೇಳಲೇಬೇಕು, ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮ, ಅವರು ಕೂಡ ನನಗೆ ಪ್ರತಿಯೊಂದಕ್ಕೂ ಕೂಡ ಅವರು ನನಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ನಾನು ಏನು ಮಾಡಿದ್ರು ಕೂಡ ಅದಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ಅದೇ ರೀತಿ ನನ್ನ ಅಮ್ಮನ ಸಿಸ್ಟರ್ಸ್ ಇರ್ಬೋದು, ಅವರು ಕೂಡ ನನ್ನನ್ನು ಅವರ ಮಗಳಾಗೆ ನನ್ನನ್ನು ಸಾಕಿದ್ದಾರೆ. ತುಂಬಾನೇ ಪ್ರೀತಿಯನ್ನ ಕೊಟ್ಟಿದ್ದಾರೆ. ನಾನು ಅವರ ಮನೆಗೆ ಹೋದಾಗ ಇರ್ಬೋದು, ಅಥವಾ ನಮ್ಮ ಕಷ್ಟದಲ್ಲಿರ್ಬೋದು, ಅಥವಾ ಪ್ರತಿಯೊಂದರಲ್ಲೂ ಕೂಡ ಅವ್ರು ನಮ್ಮೊಟ್ಟಿಗೆ ನಿಂತು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನಿಮಗೂ ಕೂಡ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸೊ ಮದುವೆಗಿಂತ ಮೊದಲು ನನಗೆ ನನ್ನ ಅಮ್ಮ ಅಪ್ಪ ಕೆಲವೊಂದು ಮಾತುಗಳನ್ನ ಹೇಳಿದ್ರು. ಸೊ ನಾನು ಅದನ್ನ ಇವಾಗ್ಲೂ ಕೂಡ ನೆನ್ಪಿಟ್ಕೊಂಡಿದ್ದೇನೆ. ಏನಂದ್ರೆ, ಒಂದು ಮನೆ ಅಂತ ಅಂದಮೇಲೆ ಸಣ್ಣ ಪುಟ್ಟ ಇಶ್ಯೂಸ್ ಬಂದೇ ಬರ್ತದೆ. ಸೊ ಅದನ್ನು ನಾವು ತುಂಬಾನೇ ದೊಡ್ಡ ವಿಷಯವಾಗಿ ಮಾಡಿ ಕುತ್ಕೊಳ್ಳೋದಲ್ಲ. ನೀನ್ ನಿನ್ನ ಅಮ್ಮನೊಟ್ಟಿಗೆ ಯಾವ ರೀತಿ ಇರ್ತೀಯ ಅದೇ ರೀತಿ ನೀನು ಹೋದ ಮನೆಯಲ್ಲೂ ಕೂಡ ಇರಬೇಕು. ಅವ್ರೇನಾದ್ರು ಅಂದ್ರೆ ಅದನ್ನ ಮನ್ಸಿಗೆ ತಗೊಳ್ಳದೆ ಎಲ್ರೊಟ್ಟಿಗೆ ಅನುಸರಿಸ್ಕೊಂಡು ಖುಷಿಯಲ್ಲಿ ಇರ್ಬೇಕು ಅಂತ. ಸೊ ನಾನಿವಾಗ ನನ್ನ ಗಂಡನ ಜೊತೆ ಇರ್ಬೋದು, ಅತ್ತೆ ಜೊತೆ ಇರ್ಬೋದು, ನಮ್ಮ ಗಂಡನ ಎಲ್ಲ ಮನೆಯವರೊಟ್ಟಿಗೆ ಕೂಡ ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ ಅದು ನನ್ನ ಅಮ್ಮ ಅಪ್ಪ ಹೇಳ್ಕೊಟ್ಟ ಮಾತುಗಳು. ಸೊ ನಾನಿವತ್ತು ಎಲ್ಲರ ಜೊತೆ ಇಲ್ಲಿ ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಅಮ್ಮ ಅಪ್ಪ ಹೇಳ್ಕೊಟ್ಟ ಮಾತುಗಳೇ ಕಾರಣ. ಹಾಗೆ ಅದೇ ರೀತಿ ನನ್ನ ಗಂಡನ ಮನೆಯವರು ನನಗೆ ತೋರಿಸಿದ ಪ್ರೀತಿ. ನಾವು ಅವರಿಗೆ ಎಷ್ಟು ಪ್ರೀತಿಯನ್ನ ತೋರಿಸ್ತೇವೆ ಅಷ್ಟೇ ಪ್ರೀತಿ ಅವರು ಕೂಡ ನಮ್ಗೆ ಕೊಡ್ತಾರೆ. ಎಲ್ರಿಗೂ ಇದೇ ಆಶಿಸ್ತೇನೆ, ಎಲ್ಲರ ಲೈಫಲ್ಲಿ ಹೀಗೆ ಖುಷಿ ಇರ್ಲಿ, ಎಲ್ರಿಗೂ ಇದೇ ತರ ಪ್ರೀತಿ ಮಾಡೋ ಫ್ಯಾಮಿಲಿ ಸಿಗ್ಲಿ ಅಂತ. ಸೊ ನಾನು ದೇವರಿಗೆ ಪ್ರತಿದಿನ ಥ್ಯಾಂಕ್ಸ್ ಹೇಳ್ತೇನೆ, ನನಗೆ ಇಷ್ಟು ಒಳ್ಳೆ ಅಪ್ಪ ಅಮ್ಮನ ಕೊಟ್ಟದಕ್ಕೆ, ಇಷ್ಟು ಒಳ್ಳೆ ಗಂಡನ ಮನೆಯನ್ನು ಕೊಟ್ಟದಕ್ಕೆ. ಸೊ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಈ ದಿನದ ಬಗ್ಗೆ ಅಮ್ಮನ ಹತ್ರ ಕೇಳಿದ್ರೇನೆ ಒಳ್ಳೇದು. ಸೊ ನಾನು ಅವರ ಅನುಭವವನ್ನ ಕೇಳ್ತೇನೆ ಅವರಿಗೆ, ಈ ದಿನದ ಬಗ್ಗೆ ಅಥವಾ ಅಮ್ಮಂದಿರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ. ಸೊ ಅಮ್ಮ, ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನನ್ನ ವಿವರ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ನಮ್ಗೆ ಈ ಪ್ರಾಯದಲ್ಲಿ ಕೂಡ ಅಮ್ಮ ಅನ್ನೋದು ಮೊದಲು ನಮ್ಮನ್ನೆಲ್ಲ ಸಾಕಿದ್ರು, ನಮ್ಗೆ ಕೊಟ್ಟ ಪ್ರೀತಿ ಹಾಗೆ ಅನ್ಸಿದ್ರೆ. ನಮ್ಮ ತಾಯಿ ನಮ್ಗೊಂದು ಇಷ್ಟು ಒಳ್ಳೆ, ನಮ್ಗೆಲ್ಲ ಒಳ್ಳೆ ಇದೆಲ್ಲ ವಿದ್ಯೆ ಕಲಿಸಿ, ಒಳ್ಳೆ ಬುದ್ಧಿ ಕಲಿಸಿ, ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಸಾಕಿದ್ದಾರೆ. ಅದೇ ರೀತಿ ನಮಗೂ 2 ಗಂಡು ಮಕ್ಕಳಿದ್ದಾರೆ, ಒಳ್ಳೆ ಮಕ್ಕಳಿದ್ದಾರೆ. ತಾಯಿಯಾದವಳಿಗೆ ಅದೇ ಒಂದು ಮನಸ್ಸಿನಲ್ಲಿ ಒಂದು ಆಸೆ ಇರ್ತದೆ, ಅಂದ್ರೆ ಮಕ್ಕಳು ಖುಷಿಯಲ್ಲಿ ಜೀವನ ಅವರ ಸಂಸಾರ ಸಹ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಖುಷಿಯಲ್ಲಿ ಜೀವನ ಸಾಗುವಾಗೆ ಸಾಗಿಸಲಿ ಅಂತ ಒಂದು ಆಸೆ ಅಷ್ಟೇ. ನಮ್ಗೆ ಮತ್ತೇನೂ ಬೇಡ ಜೀವನದಲ್ಲಿ, ಅಷ್ಟೇ ಸಾಕು. ಸೊ ಅಮ್ಮ, ನಿಮ್ಗೆ ನನ್ನ ವ್ಯೂವರ್ಸಿಗೆ ಈ ಒಂದು ಮದರ್ಸ್ ಡೇ ದಿನ ಒಂದು ಏನಾದ್ರು ಮೆಸೇಜ್ ಕೊಡ್ಬೇಕಂತ ಇದ್ರೆ ನೀವೇನ್ ಕೊಡ್ತೀರಾ? ನಾನು ಇಷ್ಟೇ ಹೇಳುದಂದ್ರೆ, ನಿಮ್ಮನ್ನು ತಾಯಿ ತಂದೆ ಹೇಗೆ ಚಿಕ್ಕದಿರುವಾಗ ಒಳ್ಳೆ ಪ್ರೀತಿಯಿಂದ ಎಲ್ಲ ಸಾಕಿದ್ದಾರೆ, ಅದೇ ರೀತಿ ನೀವು ಈಗ ತಾಯಿ ತಂದೆಗೆ ಪ್ರೀತಿ ಕೊಟ್ಟರೆ ಸಾಕು. ಸೊ ಹಾಗೆ ನಾನು ನನ್ನ ಅಮ್ಮನಿಗೆ ಹಾಗೆ ನನ್ನ ಅತ್ತೆಗೆ 1-2 ಲೈನ್ ಅನ್ನ ಹೇಳೋಕೆ ಇಷ್ಟಪಡ್ತೀನಿ. ಇದಂತ ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಕ್ಕಿಲ್ಲ, ನನ್ಗೆ ಗೊತ್ತಿದೆ. ಸೊ ನನ್ನ ಅಮ್ಮ ಹಾಗೆ ನನ್ನ ಅತ್ತೆಗೆ ಈ ಸಾಂಗ್ ಅನ್ನು ನಾನು ಡೆಡಿಕೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ.
ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಸೊ ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾರಿಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ಮದರ್ಸ್ ಡೇ. ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ಷಾ ತುಷಾರ್ ವ್ಲಾಗ್ಸ್. ಬಾಯ್.